ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸರಿ, ನನ್ನ ವಿಡಿಯೋದಲ್ಲಿ ನಾನು ಯಾವ್ದಾನ ಒಂದು ಕಂಟೆಂಟ್ ತಂದೇ ಇರುತ್ತೇನೆ. ಅದೇನು ಅಂದರೆ, ಏನಾದರೂ ನನ್ನಿಂದ ಒಂದಷ್ಟು ಜನ ವ್ಯೂಸ್ ಹೋದ್ರೂ ಅದರಲ್ಲಿ ಒಬ್ರಿಗಾದ್ರೂ ಯೂಸ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ಅದರಿಂದ ನಾನು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ. ಮುಂದಕ್ಕೂ ಅದೇ ಏನಾನ ಯೂಸ್ ಆಗೋಂದ್ರೆ ಮಾತ್ರ ವೀಡಿಯೋಸ್ ಮಾಡೋದು, ಸರಿನಾ? ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಸೀಬೆಹಣ್ಣು ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೀಬೆಹಣ್ಣನ್ನ ಪೇರ್ಲೆ ಹಣ್ಣು ಅಂತಾರೆ, ಚೇಪೆಕಾಯಿ ಅಂತಾರೆ. ಒಂದೊಂದು ಸೈಡ್ ಒಂದೊಂದು ಥರ ಅಂತಾರೆ. ನಮ್ಮ ಸೈಡೆಲ್ಲ ಸೀಬೆಹಣ್ಣು ಮತ್ತು ಚೇಪೆಕಾಯಿ ಅಂತಲೇ ಅಂತಾರೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಹಣ್ಣು ಅಂದರೆ ಸೀಬೆಹಣ್ಣೆ. ಅದೆಲ್ಲರೂ ಇಷ್ಟಪಟ್ಟೇ ತಿಂತಾರೆ. ಎಲ್ಲರೂ ಹುಡ್ಕೊಂಡೋಗಿ ತಿಂತಾರೆ ಸೀಬೆಹಣ್ಣು ಅಂತ ಅಂದರೆ. ಅದರಲ್ಲಿ ಏನೇನು ಅಂಶಗಳಿರುತ್ತೆ ಅಂತ ಅವ್ರಿಗೆ ಗೊತ್ತಿರೋಲ್ಲ, ಆದರೆ ಚೆನ್ನಾಗಿರುತ್ತೆ, ತಿನ್ನಬೇಕು ಅನ್ನೋದು ಉದ್ದೇಶದಿಂದ ತಿಂತಾರೆ ಅಷ್ಟೇ. ಇದರಲ್ಲಿ ಆರೋಗ್ಯವಾದ ಪೋಷಕಾಂಶಗಳಿರುತ್ತೆ, ಔಷಧಿ ಗುಣಗಳು ಹೊಂದಿರುತ್ತೆ. ಯಾವ ಕಾಯಿಲೆಗೆ ಹೆಲ್ಪ್ ಮಾಡುತ್ತೆ, ಯಾವನ ಕಾಯಿಲೆಗಳು ಬಂದಿದ್ದರೆ ಅದನ್ನು ತಡೆಗಟ್ಟೋಕ್ಕೆ ಸಹಾಯ ಮಾಡ್ತೈತೆ. ಫಸ್ಟ್ನೇದು, ಇದರಲ್ಲಿ ಹಲವಾರು ಔಷಧಿ ಗುಣಗಳನ್ನು ಹೊಂದಿರ್ತೈತೆ. ಮತ್ತು ತೂಕ ಇಳಿಸ್ಕೊಳ್ಳೋಕ್ಕೆ ಯಾರಾನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸೀಬೆಹಣ್ಣು ತಿನ್ನೋದ್ರಿಂದ ಜಾಸ್ತಿ ಹೊಟ್ಟೆ ಎಸಿತಾ ಇರ್ತೈತೆ. ಡಯಟ್ ಮಾಡೋರೆಲ್ಲ ಸ್ವಲ್ಪನೇ ತಿಂತಾ ಇರ್ತಾರೆ. ವೆಯ್ಟ್ ಗೇನ್ ಇರೋರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂತ. ಅದರಿಂದ ಸೀಬೆಹಣ್ಣು ತಿನ್ನೋದ್ರಿಂದ ಜಾಸ್ತಿ ತಿನ್ನಬೇಕು ಅನಿಸ್ದಾಗ ಸೀಬೆಹಣ್ಣು ತಿಂದರೆ ಸೀಬೆಹಣ್ಣಿನಲ್ಲಿ ನಾರಿನಾಂಶ ಇರೋದ್ರಿಂದ ದೀರ್ಘಕಾಲ ಹೊಟ್ಟೆ ಹಸಿಯೋದನ್ನ ತಡೆಯುತ್ತೆ. ಸೀಬೆಹಣ್ಣಿನಲ್ಲಿ ಗ್ಲೈಸಮಿಕ್ಸ್ ಮತ್ತು ಇಂಡೆಕ್ಸ್ ಎಂಬ ಅಂಶ ಇರುತ್ತೆ. ಇದು ಮಧುಮೇಹ ಇರೋರು ನಿಯಂತ್ರಣದಲ್ಲಿರುತ್ತೆ. ಅಕಸ್ಮಾತ್ ನೀವೇನಾನ ಮಧುಮೇಹದಲ್ಲಿ ಆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಏನಾನ ಮಾತ್ರೆಗಳು ಏನಾನ ತಗೊಂಡಿದ್ರೆ ನೀವು ಕೇಳ್ಬೋದು, ಮ್ಯಾಮ್ ಏನಾನ ಸೀಬೆಹಣ್ಣು ತಿನ್ಬೋದಾ ಅಂತ ಕೇಳ್ಬಿಟ್ಟು ನೀವು ಸೀಬೆಹಣ್ಣನ್ನ ತಿನ್ನಿ. ಸೀಬೆಹಣ್ಣಿನಲ್ಲಿ ಸೋಡಿಯಂ ಅಂಶ ಇರುತ್ತೆ. ಇದು ತೂಕ ಇಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಚಳಿಗಾಲದಲ್ಲೂ ಸಿಗುತ್ತೆ, ಬೇಸಿಗೆ ಕಾಲದಲ್ಲೂ ಸಿಗುತ್ತೆ. ಯಾವ ಸೀಸನಲ್ಲಿ ಬೇಕಾದ್ರೂ ಸಿಗುತ್ತೆ ಚೇಪೆಕಾಯಿ. ಮತ್ತು ಇದರಲ್ಲಿ ಸೀಬೆಕಾಯಿಯಲ್ಲಿ ಕ್ಯಾಲರಿ ಏನು ಅಷ್ಟೊಂದಿರಲ್ಲ. ಎಷ್ಟಿರುತ್ತೆ ಅಂದರೆ ಒಂದು 100 ಗ್ರಾಮ್ ಚೇಪೆಕಾಯಿಯಲ್ಲಿ 68 ಗ್ರಾಮ್ ಕ್ಯಾಲರಿ ಇರುತ್ತೆ ಅಷ್ಟೇ. ಇದು ಮತ್ತು ಸೀಬೆಹಣ್ಣಿನಲ್ಲಿ ಪೋಲೇಟ್ ಎಂಬ ಅಂಶ ಇರುತ್ತೆ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಮತ್ತು ಕಣ್ಣಿನ ದೃಷ್ಟಿ, ಯಾರನ್ನ ವಯಸ್ಸಾಗಿದ್ದಾಗ ಕಣ್ಣು ಕಾಣಿಸ್ತಾ ಇರಲ್ಲ ಅಂಥವ್ರಿಗೂ ಸೀಬೆಹಣ್ಣು ತಿನ್ನೋದ್ರಿಂದ ಉತ್ತಮವಾಗಿರುತ್ತೆ. ಮತ್ತು ಗಂಟಲು ನೋವು, ಊದ್ತಾ ಇರೋದು ಸೀಬೆಹಣ್ಣು ತಿನ್ನೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ, ಸರಿನಾ? ಮತ್ತು ಕ್ಯಾನ್ಸರಿಂದನೂ ಇದು ಕ್ಯಾನ್ಸರ್ ಬರೋಂಗಿದ್ರೆ ಇದು ಸೀಬೆಹಣ್ಣು ತಿನ್ನೋದ್ರಿಂದ ತಡೆಗಟ್ಟುತ್ತೆ. ಪ್ಲೀಸ್, ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.